ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರಿ ನೋಡಿ ಸುದ್ದಿ ಉಲ್ಲರಿಪ್ಪು. ಧರ್ಮಸ್ಥಳದ ಧರ್ಮಾಧಿಕಾರಿಗೆ ರಾಜ್ಯಸಭೆ ಪಟ್ಟ ಚಮ್ಮನಾಕಿತ್ತು ಕೊಸಿ ಬಟ್ಟಿತ್ತು ಇನ್ನೋಲಿ ಸೋಮನಾಥ ದೇವಸ್ಥಾನ ಕಮಿಟಿ. ಗ್ರಾಮത്തെ ಸಮಸ್ಯೆಗೆ ಗ್ರಾಮத்திலே ಮರಂದು ನರಿಂಗನ ಗ್ರಾಮത്തെ ಚುತ್ತು ಬಂತು ತಹಸೀಲ್ದಾರ್. ತಿಂದಿರೆ ಬಸ್ತು ಕಲ್ಲು ಆಲ್ಮಾರು ತಲೆಕ್ಕು GST ಪೋರೆ ಶಾಸಕ ಖಾದರ್ ತೀಪೋಲ್ತೆ ಬಲಕ. 33 ವರ್ಷದ ಪಡಿಪಾಟ ಸ್ವರೂಪನ್ಯಾಯ್ತು ಅಕೇರಿ ಹಳೆಕೋಟೆ ಸ್ಕೂಲ್ ಟೀಚರ್ ಕಲ್ಬುನೂರ್ನ ಚಮ್ಮನ. ಮಂಗಳದೇವಿ ಲಯನ್ಸ್ಗೆ ಅನಿಲ್ ದಾಸ್ ತಲೆಮೂಪ ಜಬದಾರಿ ಅಟ್ಟೋಲೋಗು ನಡ್ಡದು ಅಡಿಪೊಲಿ ಲೇಸ್. ಕಡಲೆ ಪೆರ್ಚಿಗೆ ರಾಯಮೆ ಬರ್ಬಾದ್ ಸರ್ಕಾರದ ಹೆಸರು ತಾಕೋಗು ಬಂತು MLC ಹರಿಪ್ರಸಾದ್. ತಯಾರಾಯ್ತು ಟಿಪ್ಪು ಅವ ಒಕ್ಕೊಲ್ಗು ತೊಡಗಿರು 4 ಸಮಾಜತೆ ಉಯರ್ಚತ್ಗೆ ಬೆನ್ಮೈತು ಬೇರೆ ಬೇರೆ ಸಂಘಟನೆ ಹಾಕಿತ್ತು ಮೇನಟ್ಟೆಟ್ಟುಂಡುಲ್ಲೆ. ಧರ್ಮಸ್ಥಳತೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಗೆ ಕೇಂದ್ರ ಸರ್ಕಾರ ರಾಜ್ಯಸಭೆ ಸದಸ್ಯತ್ವ ಕೊಡ್ತಿತ್ತು, ಆಧಾರ ಕೊಡ್ತರು. ಅಂಗನೈತಿಕ ಮತ್ತು ಇನ್ನೋಳಿ ಶ್ರೀ ಸೇವಾನಾಥೇಶ್ವರ ದೇವಸ್ಥಾನತೆ ಆಡಳಿತ ಕಮಿಟಿ ರಂಗ ಧರ್ಮಸ್ಥಳಕ್ಕೆ ಹೋಯ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಗೆ ಚಮ್ಮನಿಚ್ಚಿತು ಆಧರಿಚಾರು. ಕೇಂದ್ರ ಸರ್ಕಾರ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಗೆ ರಾಜ್ಯಸಭೆಗೆ ಸದಸ್ಯ ಆಕೆ ಕೊಸಿಲು ಇನ್ನೋಲಿ ದೇವಂದ ಬೆಟ್ಟ ಶ್ರೀ ಸೋಮನಾಥೇಶ್ವರ ದುರ್ಗಪರಮೇಶ್ವರಿ ದೇವಸ್ಥಾನತೆ ಕಮಿಟಿ ರಂಗ ಧರ್ಮಸ್ಥಳತೆಗೆ ಹೋಯ್ತು ಚಮ್ಮನಾಕಿಯಾರು. ದೇವಸ್ಥಾನತೆ ಆಡಳಿತ ಕಮಿಟಿರೆ ಮುಕ್ತೇಸರ ಐ ಚಂದ್ರಹಾಸ ಪೂಂಜ ಕಿಲ್ಲೂರು ಗುತ್ತು ಏಲೆ ಮೂಪತನತಲು ಕಮಿಟಿ ರಂಗ ಪಿನ್ನ ನುಪ್ಪು ಆಲ್ಮಾರು ಧರ್ಮಸ್ಥಳಕ್ಕೆ ಪೋಯಿನಾರು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಗೆ ಫಲ ಪೂ ಶಾಲು ಪಿನ್ನ ಭಾರತ ದೇಶത്തെ ಧ್ವಜಸ್ಕಂಬತೆ ಮಾದರಿ ನೆನಪುರ ಕಾಣಿಕೆ ಕೊಟ್ಟುದು ಚಮ್ಮನಾಕಿಯಾರು. ಈ ವಿಷಯದಲ್ಲಿ ಇನ್ನೋಲಿ ಸೋಮನಾಥೇಶ್ವರ ದುರ್ಗ ಪರಮೇಶ್ವರ ದೇವಸ್ಥಾನತೆ ಆಡಳಿತ ಮುಕ್ತೇಸರ ಚಂದ್ರಹಾಸ ಪುಂಜ ಕಿಲ್ಲೂರು ಗುತ್ತಿಯಲ್ಲಿ ಮುಂಡಿತ್ತು. ಧರ್ಮಸ್ಥಳ ಧರ್ಮಾಧಿಕಾರಿ ಆಯಿತು, ಸಮಾಜತೆ ವಿವರ್ಚತ್ತು ಬೆನ್ಮಾಯಿತು. ಮೇನತ್ತೆ ತೊಂಡುಲೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ರಾಜ್ಯಸಭೆ ಸದಸ್ಯ ಆಯ್ದು ನಂಗೆ ಮಾತ್ರ ಅಲ್ಲ ಅಂಟು ದೇಶത്തെ ಆಲ್ಮಾರ್ಗು ಸಂದೋಲತೆ ಬಿಸ ಅಂಟು ಅಲ್ಲಿ ತೆರಿಪಾಟಿತ್ತು. ಅಯ್ಯಲು ಇನ್ನೋಳಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಸೊರಪನಿ ನಡ್ನೊಡ್ಡಿಕ್ಕ ಮತ್ತುಗು ಧರ್ಮಸ್ಥಳದ ತರಫಲು ಚಮ್ಮೆ ರೂಪದ ಸಹಾಯ ಹಾಕಿಂದು ಅಂಗನೆ ಆಯ್ದಲು ಅಯ್ಯಲು ರಾಜ್ಯಸಭೆ ಸದಸ್ಯ ಕೊಸಿಲು ನಂಗಲೆ ದೇವಸ್ಥಾನಕ್ಕೆ ಆಕೆ ಸಾಯರೆ ನೆನಪಾಕ್ರೆ ನೆಲೆಲು ಚೆರೆ ಮಟ್ಟರೆ ಚಮ್ಮನ ಹಾಕಿರ ಚೊಂತು ಅಲ್ಲಿ ಚೊಂತು. ಇನ್ನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೇತಾವತಿ ದೆಂಗುಳಿನಿ ಆಡಳಿತ ಸಮಿತಿ ದೇವಸ್ಥಾನದ ಅಂಚೆನೆ ಊರ ಗ್ರಾಮಸ್ಥರು ಒಟ್ಟು ಸೇರಿದು ಕ್ಷೇತ್ರ ಧರ್ಮಸ್ಥಳದ ಪೂಜಾ ಕಾವಂದರ್ ನಡೆ ಇನ್ನು ದೇವಸ್ಥಾನದ ವತಿದ ಮಾತ ಪೂಜೆ ವಿಚಾರದಾದ ಬಣ್ಣ ಇನ್ನು ರಾಜ ಸಭೆಗೆ ನರೇಂದ್ರ ಮೋದಿನ ಮೇರೆಗೆ ರಾಜ್ಯಸಭೆಗೆ ಆಯ್ಕೆ ಆಯ್ತಾರು. ಇಂಕ್ಲ ಮಾತ್ರೆಗಳ ಕೊಂಚ ಸಂತೋಷ ವಿಷಯ. ಐದಾವರ ಎಂಕ್ಲಿಗೆ ನಮ್ಮ ಇನ್ನೊಳ್ಳೆ ದೇವಸ್ಥಾನಗಳ ಬೋಡಾಯಿನಾಥ ಎಂಕ್ಲಿಗೆ ಸಹಕಾರ ಕೊಡ್ತೀನ ಪೂಜಾ ಕಾವಂತಿರ್ನ ಇಡ್ತ ದಿನಟು ಎಂಕುಲು ಅವರನ್ನ ನೆನಪು ಮಲ್ಪಣ ಅಗತ್ಯ ಇತ್ತಂಡು ಆ ಪ್ರಕಾರ ಎಂಕ್ಲು ಮಾತ ಪೋದೇನಿ ಅವರಿಗೆ ಅಭಿನಂದನೆ ಮಲ್ತದ ಎಂಕುಲು ಬದದ ನನಾತು ಯಾರಿಗೆ ಸಮಾಜ ಸೇವೆ ಮಲ್ಪಣಂಚಿನ ಆ ಯೋಗ ಭಾಗ ಆ ಭಗವಂತೆ ಹೊರಡು ಬಣ್ಣದ ಯಾನಿ ಬರ್ತಡು ನಟ್ಟೊಂದಲ್ಲ. ದೇವಸ್ಥಾನದ ಸುರುತ್ಯ ಕಾರ್ಯದರ್ಶಿ ಶ್ರೀನಿವಾಸ್ ಇನೋಳಿ, ಟ್ರಸ್ಟಿಯಾಯ ಗೋಪಾಲ ಶೆಟ್ಟಿ ಬಾರ್ಲ, ಪ್ರಭಾಕರ ನಾಯಕ್ ಕೊಪ್ಪಲ, ಸತೀಶ್ ಶೆಟ್ಟಿ ಇನೋಳಿ ಬೀಡು, ಶಿವಪ್ಪ ಪಜಿಲ, ಲೀಲಾವತಿ ನಾಟ್ರಕೋಡಿ, ಪಜೀರ್ ಅರಸು ಮುಂಡಿತ್ತಾಯ ದೈವಸ್ಥಾನತೆ ಆಡಳಿತ ಮುಕ್ತೇಸರ ರಾಜೇಶ್ ಶೆಟ್ಟಿ ಪಜೀರ್ ಗುದ್ದು, ಇನೋಳಿ ಸೋಮನಾಥ ದೇವಸ್ಥಾನತೆ ಸೇವಾ ಸಮಿತಿರೆ ಕಾರ್ಯದರ್ಶಿ ಲಕ್ಷ್ಮಣ ಸನಿಲ್ ಪದವು, ಸದಸ್ಯರಾಯ ಕಿರಣ್ ಶೆಟ್ಟಿ ಕಿಲ್ಲೂರು ಲಕ್ಕೆ, ಗೋಪಾಲ ಕೊರಿಯಾ, ಪ್ರಶಾಂತ್ ಆಳ್ವ, ಕೇಶವ ಪೂಜಾರಿ ಕಿಲ್ಲೂರು, ರವಿರೈ ಸುನ್ನಕಳ್ಳು, ರಘುನಾಥರೈ ಕೊಂತಪದವು, ಪ್ರವೀಣ್ ಕುಮಾರ್ ಎಸೈಟ್, ವಿಠಲ ಪುಂಜ ಕಿಲ್ಲೂರು ಗುತ್ತು, ಶಿವಕುಮಾರ್ ಅಡಪ್ಪ, ಭಜನಾ ಮಂಡಳಿರೆ ತಲೆಮುಪ್ಪ ವಾಸುದೇವ ನಾಯಕ್, ಮಾತ್ರ ಮಂಡಳಿರೆ ತಲೆಮುಪ್ಪಾಯ ಜಯಂತ ಲೀಲಾಧರ ಪೂಜಾರಿ, ಸದಸ್ಯಾಯ ಮಮತಾ ಪುಂಜ ಕಿಲ್ಲೂರು ಗುತ್ತು, ಹನುಮಂತಯ್ಯ ಪಿನ್ನ ಉಮೇಶ್ ಇನ್ನಾರು. ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಮುನ್ನಲೆಲ್ಲ ಹಳ್ಳಿರೆ ಆಲ್ಮಾರು ಸಮಸ್ಯೆಯಿಂದ ಇನ್ನೆಂಗು ಹಳ್ಳಿಲ ಸಮಸ್ಯೆ ಒಟ್ಟು ಅಲ್ಲೆಂಗೆ ಅಂಗಲೆ ಸ್ವಂತ ಸಮಸ್ಯೆ ಒಟ್ಟು ಅದ್ರ ತೀರ್ಕೊ ಬೆನ್ಮಯಂಗು ಮೈಕಾಲ್ತೆ ತಾಲೂಕು ಕಚೇರಿಗೆ ಪೋನಿಂತು ಆಯಂಗು ಅದು ಸರಿಯಾಗಿ ಚೊಲ್ಲೆಯವರು ಧೈರ್ಯ ಇಲ್ಲ ಅಂತ ಆಯಂಗಿಪ್ಪ ಸರ್ಕಾರದವ್ರ ನಿಯಮ ಉಂಡು ಅದೆಂದರೆ ಚೊಂದೆಂಗು ಗ್ರಾಮത്തെ ಸಮಸ್ಯೆ ಗ್ರಾಮத்தில் ಸರಿಯಾಕೋನು ತಹಸೀಲ್ದಾರ್ ಜಿಲ್ಲಾಧಿಕಾರಿ ಗ್ರಾಮத்துக்கு போஞ்சொல்லுது. ಅದರ ನೆಲೆಯಲ್ಲಿ ನರಿಂಗಾಣ ಗ್ರಾಮத்தில் ತಹಸೀಲ್ದಾರಿ ಗ್ರಾಮ ವಾಸ್ತವ್ಯ ಚೊಲ್ಲೋರು ಲೇಸ್ ನಡ್ದು
ಕಂದಾಯ ಇಲಾಖೆ ಪಿನ್ನ ನರಿಂಗಾಣ ಗ್ರಾಮ ಪಂಚಾಯತ್ ತರಫ್ಲು ಮೊಂಟೆಬದು ಕರ್ನಾಟಕ ಪಬ್ಲಿಕ್ ಸ್ಕೂಲು ತಹಸೀಲ್ದಾರಿ ಗ್ರಾಮ ವಾಸ್ತವ್ಯ ಲೇಸ್ ನಡೆಯಿತು. ಗ್ರಾಮತುಲ್ಲೆ ಸಮಸ್ಯೆ ಅದದು ಗ್ರಾಮತುಲ್ಲೆ ತೀರ್ಕೊಂಡು ಚೊಲ್ಲೂರೆ ನೆಲೆಲು ಜಿಲ್ಲಾಧಿಕಾರಿಗ ಗ್ರಾಮ ವಾಸ್ತವ್ಯ ಹಾಕೋನು ಚೊಲ್ಲೂರು ಸರ್ಕಾರದ ಆಲೋಚನೆ ಇರು. ಈ ಆಲೋಚನೆ ಪೋಲೆಮೆ ತಹಸೀಲ್ದಾರ್ ಪಿನ್ನ ಬೇರೆ ಬೇರೆ ಇಲಾಖೆ ಅಧಿಕಾರಿಮಾರು ತಿಂಗಳವರೆಗೂ ಒರೊರು ಗ್ರಾಮತ್ತು ಹೋಯ್ತು ರಾಯ ಪಿನ್ನ ಆಲ್ಮಾರೆ ಸಮಸ್ಯೆ ಕೇಟುತ್ತು ಔಡಮೆ ತೀರ್ಕರೆ ಕೋಸಿಸ್ ಹಾಕಿಂಟುಲ್ಲಾರು. ಅದಲ್ಲಂಟು ಉಲ್ಲಾಲ ಪುದಿಯ ತಾಲೂಕು ಆಯದಲು ಪಿರಾಕ್ಲು ಬಂಟ್ವಾಳ ಪಿನ್ನ ಮೈಕಾಲ ತಾಲೂಕು ಇನ್ನೆಂಕು ಚಮ್ಮೆ ಸಮಸ್ಯೆ ಆಯಿಂಟುಂಟು. ಇದ್ರೇನೋಕೆ ತಹಸೀಲ್ದಾರ್ ಅಂಜಾಮತೆ ಗ್ರಾಮ ವಾಸ್ತವ್ಯ ನರಿಂಗಾಣದಲ್ಲಿ ಬೆಚ್ಚಿಂತು. ಲೇಸಲು ಸಂಧ್ಯಾ ಸುರಕ್ಷಾ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ, ರೇಷನ್ ಕಾರ್ಡ್ ಓಡಿ ಹಾಕಿಯಾರು. ಬೇರೆ ಬೇರೆ ಇಲಾಖೆರೆ ಅಧಿಕಾರಿಗ ಹಿಂದೆಂಗೂ ಕಂದಾಯ ಇಲಾಖೆರೆ ವಿಷಯದಲ್ಲೇ ಆಲ್ಮಾರು ಬಂದన్నారు. ಲೇಸಿಗೆ ತಹಸೀಲ್ದಾರ್ ಗುರುಪ್ರಸಾದ್ ತೊಡಕು ಕೊಟ್ಟದು. ಅದರ ಪಿನ್ನಾಯಲ್ಲಿ ಮುಂಡಿತ್ತು ಉಳ್ಳಾಲ ಪುದಿಯ ತಾಲೂಕು ಆಯದಲು ಆಲ್ಮಾರ್ಗ್ ಚಮ್ಮೆ ಅಡಂಗೆರಾಯಿರು. ಇದ್ರೆ ದಲ್ಲಾಲಿಂಗ ಇಲ್ಲಾಂಟೆ ತೀರ್ಕರೆ ನೆಲೆಲು ಅಂಜಾಮತೆ ಲೇಸ್ ಹಾಕಿಂಟುಲ್ಲ. ಚೆರೆ ಚೆರೆ ಸಮಸ್ಯೆ ಉಡಮೆ ತೀರ್ಕ್ರ ಬೆಲೆ ಸಮಸ್ಯೆ ಹಿಂದೆಂಗು ಇತ್ತರ ನಾಲ್ ಬೆಚ್ಚಿ ತೀರ್ಕ್ರ ಈ ಲೇಸ್ ಭಾಷಣ ಹಾಕ್ರದಲ್ಲ ಆಲ್ಮಾರಿ ಸಮಸ್ಯೆ ಕೇಕ್ರಿದ್ದು ತೆರಿಪಾಟಿದ್ದು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಡಿ ನಾವು ಇವತ್ತು ನರಿಂಗಾಣ ಗ್ರಾಮ ಪಂಚಾಯಿತಿಯಲ್ಲಿ ಉಳ್ಳಾಲ ತಾಲೂಕು ತಹಶೀಲ್ದಾರರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕಂದಾಯ ಇಲಾಖೆಯ ಭಾಳ ದಿನಗಳಿಂದ ಬಾಕಿ ಇರತಕ್ಕಂಥ ಸಮಸ್ಯೆಗಳನ್ನು ಜನಗಳ ಎದುರೇ ಪಾರದರ್ಶಕವಾಗಿ ಇತ್ಯರ್ಥ ಮಾಡತಕ್ಕಂಥದ್ದು. ಕೇವಲ ಸಭೆ ಅಥವಾ ಸಮಾರಂಭಕ್ಕೆ ಸೀಮಿತವಾಗದೆ ಕೆಲಸ ಕಾರ್ಯಗಳನ್ನು ಸ್ಥಳ ತನಿಖೆ ಮಾಡಿ ಅಳತೆ ಮಾಡಿಸಿ ಇತ್ಯರ್ಥ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಾಕೊಂಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಸುಮಾರು ಸಾರ್ವಜನಿಕರು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವೊಂದು 17 ಪೆನ್ಷನ್ ಅರ್ಜಿಗಳನ್ನು ಇತ್ಯರ್ಥ ಮಾಡಿದ್ದೀವಿ. 2 ಅಳತೆ ಕಾರ್ಯಗಳಿಗೂ ಕೂಡ ಈಗ ನಮ್ಮ ಸರ್ವೇಯರ್ ಹೇಳ್ತಾ ಇದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿಯವರಿಗೆ ನಿವೇಶನಕ್ಕೋಸ್ಕರ ಒಂದು 10 ಎಕರೆ ಜಾಗವನ್ನು ನಾವು ಗುರುತು ಮಾಡಿದ್ದೀವಿ. ಅದನ್ನು ಕೂಡ ಈಗ ಪಂಚಾಯಿತಿಯ ಅಧಿಕಾರಿಗಳ ಜೊತೆ ಮತ್ತು ಅಧ್ಯಕ್ಷರ ಜೊತೆ ಅದು ಸಾಧನೆಗೆ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಲಾಖೆಯ ಕೆಲಸ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಸಾರ್ವಜನಿಕರಿಗೆ ತಲುಪಬೇಕು, ಕಟ್ಟೆ ಕಡೆಯ ವ್ಯಕ್ತಿಗೆ ಅದರ ಅನುಕೂಲ ಆಗಬೇಕು. ಇವತ್ತು ನರಿಂಗಾಣ ಗ್ರಾಮ ಪಂಚಾಯಿತಿನಲ್ಲಿ ಸುಮಾರು 119 94C ಅರ್ಜಿಗಳು ಬಾಕಿ ಇತ್ತು. ಅಂದರೆ 2014 ಪೂರ್ವದಿಂದ ವಾಸ ಇರತಕ್ಕಂಥ ಯಾರು ಮನೆ ಇಲ್ಲ, ನಿವೇಶನ ಇಲ್ಲದೆ ವಾಸ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡತಕ್ಕಂಥ ಕಾರ್ಯಕ್ರಮ 119 ಅರ್ಜಿಗಳನ್ನು ಕೂಡ ಇವತ್ತು ನಾವು ತಳದನಿಕೆ ಮಾಡಿ ಇತ್ಯರ್ಥ ಮಾಡಲಿಕ್ಕೆ ಇದ್ದೇವೆ. ಮತ್ತು ಪೆನ್ಷನ್ಗೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಸೇವಾ ಭದ್ರತಾ ಯೋಜನೆ ನಮ್ಮ ಹಳ್ಳಿಗಾಡಿನಲ್ಲಿ ಒಂದು ಸಂಜೀವಿನಿ ಥರ ಕೆಲಸ ಮಾಡ್ತದೆ. ಅದು ಪೆನ್ಷನ್ನಲ್ಲಿ ವಿಧವಾ ವೇತನ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ತಂದೆ ಸುರಕ್ಷಾ ಯೋಜನೆ ಇರ್ಬೋದು. ಈ ಯೋಜನೆಗಳನ್ನು 72 ಗಂಟೆನಲ್ಲೇ ಅರ್ಹರಿಗೆ ತಲುಪಿಸುವಂಥದ್ದು ನಮ್ಮ ಇಲಾಖೆಯ ಒಂದು ಯೋಜನೆ. ಆ ಅಡಿನಲ್ಲಿ ಇವತ್ತು 8 ಜನ ನಮಗೆ ಅರ್ಜಿಯನ್ನು ಬೆಳಗ್ಗೆ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಕ್ರಮ ತಗೋತಾ ಇದ್ದೀವಿ. ಈ ಮೂಲಕ ನಾವು ಇವತ್ತು ಇಡೀ ದಿನ ಈ ಗ್ರಾಮದಲ್ಲಿ ಇದ್ದು ನಮ್ಮ ಇಲಾಖೆ ಮತ್ತು ಈ ವಿವಿಧ 19 ಇಲಾಖೆಯ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅದನ್ನು ಸಮನ್ವಯದೊಂದಿಗೆ ನಾವು ಈ ಕಾರ್ಯವನ್ನು ಮಾಡಲಿಕ್ಕಿದ್ದೀವಿ. ನಮ್ಮದೇ ಅಧ್ಯಕ್ಷರು, ಪಂಚಾಯತಿ ಉಪಾಧ್ಯಕ್ಷರು ಮತ್ತು PDO ಅವರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ. ಎಲ್ಲ ಇಲಾಖಾಧಿಕಾರಿಗಳು ಕೂಡ ನನ್ನ ಜೊತೆ ಇದ್ದಾರೆ. ನರಿಂಗಾಣ ಗ್ರಾಮ ಪಂಚಾಯತ್ ತಲೆಮುಪ್ಪ ಶೈಲಜಾ ಶೆಟ್ಟಿ ಮೇಲ್ತೆನೆರೆ ತಲೆಮುಪ್ಪ ಆಯ್ತಿದ್ದು. ಜಡ್ನಾಮತೆ ತಲೆಮುಪ್ಪ ನವಾಜ್ ಕೊಲ್ಲರಕೋಡಿ, ಜಡ್ನಾಮತೆ ತಹಸೀಲ್ದಾರ್ ನವನೀತ್ ಬಾಳವ, ಜಿಲ್ಲಾ ಪಂಚಾಯತ್ ಪಿರಾಕ್ರ ಸದಸ್ಯ ಮಮತಾ ಗಟ್ಟಿ, ಕಂದಾಯ ಇಲಾಖೆ ಅಧಿಕಾರಿ ಮಂಜುನಾಥ್ H, ಕುರ್ನಾಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರತೆ ಡಾಕ್ಟರ್ ಹನ್ನತ್ ಆಯಿಷಾ ರೀಮಾ, ಪಶು ಇಲಾಖೆ ಅಧಿಕಾರಿ ಡಾಕ್ಟರ್ ನಿಖಿಲ್, ಆಹಾರ ಇಲಾಖೆ ಅಧಿಕಾರಿ ಪ್ರಕಾಶ್, ಶಿಕ್ಷಣ ಇಲಾಖೆ ಅಧಿಕಾರಿ ಲೋಕೇಶ್ ಪೂಜಾರಿ ಸರ್ಕುಡೈಲ್, ಸರ್ವೆ ಅಧಿಕಾರಿ ಜಯಪ್ರಕಾಶ್, ಕೃಷಿ ಇಲಾಖೆ ಅಧಿಕಾರಿ ನಂದನ್ ಶೆನೈ ಪಿನ್ನೆ ಬಸಪ್ಪ ಅನಗವಾಡಿ, ಮಹಿಳಾ ಪಿನ್ನೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಡ್ನಾಮತೆ ಅಧಿಕಾರಿ ಶೀಲಾವತಿ, ಸಮಾಜ ಕಲ್ಯಾಣ ಅಧಿಕಾರಿ ಸುನೀತಾ, ಅರಣ್ಯ ಇಲಾಖೆ ಅಧಿಕಾರಿ ಪರಮೇಶ್ವರ್, ಮೆಸ್ಕಾಂರ ಅಧಿಕಾರಿ ಶಿವಪ್ರಸಾದ್ ಇಂಗೈನಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಜನಿ ಡಿ ಬಿಂದರ್ಗ್ ಮರ್ಹಬ ಚಂತು, ಕಾರ್ಯದರ್ಶಿ ನಳಿನಿ ಲೇಸ್ ನಡಪಾಟಿತು. GST പേരിൽ ದೇಶ ഉയർച്ചയാക്കി നാവുಲು ಕೇಂದ್ರ ಸರ್ಕಾರ ಉಂಟು. ಆ ನೆಲೆಯಲ್ಲಿ ತಿಂದರೆ ಬಸ್ತು GST ಇಟ್ಟಿತ್ತು ಆಲ್ಮಾರೆ ತಿಂದರೆ ಬಸ್ತು ಕಲ್ಲಿಟ್ಟುಂಟು ಶಾಸಕ ಯುಟಿಗಾದರ್ ಚೊಂತು ಅದಲ್ಲಂಟು GST ಇಟ್ಟಿತ್ತು ಪಾವತ್ತಂಗಲೆ ಬೇರ್ಪುರೆ ಪೈಸ್ತಲು ಸರ್ಕಾರ ನಡಪಾಟಿ ಉಂಟು ಕಾದರ್ ಅರ್ಸಗಾಟಿತ್ತು. ಮಕ್ಕಳೇ ಬಿಡಿಸಿದ್ದು ಬಯಸರಂಗಲೆ ಮೇಲೂ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಇಟ್ಟರು. ಎನಿ ಮೈಯತ್ತು ಬರ್ತೊಂಡು ಪೋಂಡೆಂಗು ಟ್ಯಾಕ್ಸ್ ಇಡ್ರದು ಮಾತ್ರ ಬಾಕಿ ಉಂಟು ಶಾಸಕ ಯುಟಿಗಾದರ್ ಕೇಂದ್ರ ಸರ್ಕಾರದ ಮೇಲೆ ಅರ್ಸ ಬರ್ತಿತ್ತು. ಬೇರೆ ಎಲ್ಲದಕ್ಕೆ ಸಣ್ಣ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರಿಂದ ಹಿಡಿದು ವಯಸ್ಸಾಗುವ ತನಕ ಎಲ್ಲರ ಮೇಲೆ ಇವತ್ತು ಟ್ಯಾಕ್ಸ್ ಆಗಿದೆ. ಯಾವುದು ಕೂಡ ಬಾಕಿ ಇಲ್ಲ, ಅದೊಂದು ಮಾತ್ರ ಬಾಕಿ. ಮರಣ ಹೊತ್ತುಕೊಂಡು ಕೂಡ ಇಷ್ಟು ಟ್ಯಾಕ್ಸ್ ನೀವು ಕೊಡ್ಬೇಕಂತೇಳಿ ಅದಕ್ಕೊಂದು ಮಾತ್ರ ಬಾಕಿ ಬಿಟ್ಟಿದೆ. ಬಟ್ ಆರ್ಥಿಕವಾದ ಪರಿಸ್ಥಿತಿ ಕಂಪ್ಲೀಟ್ ಇದು ಫೇಲಿಯರ್ ಅಂತೇಳಿ ಇದು ಬರೀ ನಮ್ಗೆ ಮೇಲಿನ GST ಟ್ಯಾಕ್ಸ್ ಹಾಕಿದ ಮಾತ್ರ ಕಾಣ್ತದೆ.
ಒಳಗಿನ ಅಂತ ಹೇಳಿದ್ರೆ ಭಾರತ ದೇಶದ ಆರ್ಥಿಕ ಸ್ಥಿತಿ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಇವರಿಗೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ನಿಭಾಯಿಸಲು ಇವತ್ತು ಸಾಮರ್ಥ್ಯ ಇಲ್ಲ, ಆಗುದನ್ನು ಕೂಡ ಇಲ್ಲ. ಕೇಂದ್ರ ಸರ್ಕಾರ GST ರೇಪೇರ್ಲು ಎಲ್ಲ ವಸ್ತುಗೆ ಬೆಲೆ ಹಾಕಿರೋದು ಎದುರಾಯಿತು. ಮೈಕಲ್ದೆ ಕಾಂಗ್ರೆಸ್ ಭವನತ್ತು ಶಾಸಕ UT ಖಾದರ್ ಸುದ್ದಿಗೋಷ್ಠಿಯಲ್ಲಿ ಮುಂಡಿತು. ಸರಿಯಾಯ ಆಡಳಿತ ನಡಪಾಟಗೂ ಆವತ್ತೆ BJP ಸರ್ಕಾರ ಇಪ್ಪ ಆಲ್ಮಾರಿ ಎಲ್ಲ ನಾಲ್ ತಿನ್ನಿರದಾಯ ಬಸ್ತರೆ ಮೇಲ್ಗೆ ಟ್ಯಾಕ್ಸ್ ಇಟ್ಟರು. ಅದಲ್ಲಂಟು ಆಲ್ಮಾರಿ ಬೇರ್ಪುಲು ಸರ್ಕಾರ ನಡಪಾಟಿನುಂಡು ಅಲ್ಚೊಂತು ಪಾವತಂಗಳ ಮೇಲೆ ಟ್ಯಾಕ್ಸ್ ಇಟ್ಟರೆ ಕೇಂದ್ರ ಸರ್ಕಾರ ಪೈತಂಗಳ ಮೇಲುಳ್ಳೆ ಟ್ಯಾಕ್ಸ್ ಪೆರವೆಡ್ಕ್ರಿ ಎಂದು ಗಂಟು ಅಯಲು ಕೆಟ್ಟಿತು. ಮಕ್ಕಳೇ ಪೆನ್ಸಿಲ್ ಪೆನ್ ಮ್ಯಾಪು ಅರಿ ಅದಲ್ಲಂಟು ಅರಿಲ್ ತಯಾರವ್ರೆ ಉರ್ಲಕ್ಕಿಗೂ ಟ್ಯಾಕ್ಸ್ ಇಟ್ಟರಾರು. ಇಂಗನ ಎದುಲು ಎಲ್ಲರೂ ಸರ್ಕಾರದ ಪರ ಇರಾರು. ಆಯಂಗೂ ಪ್ರತಿಭಟನೆ ಚೊಲ್ಲು ಮತ್ತು ಪೆರವುಜಾರೆ ಸರಿಯಲ್ಲ. ನಂಗಲೆ ಪ್ರಧಾನಿ ಅಮೇರಿಕದ ಪೋಯಪ್ಪ ಔಟ ಯೋಜನೆ ಕೊಂಡು ಚೊಂದು ನಂಗಲ್ಲ ಬೇರ್ಚಿನ್ನ ಆಯಂಗ ಅಯಲು ಅಮೇರಿಕತೆ ಯೋಜನೆ ಕೊಂಡನೆ ಬದಲು ಟ್ಯಾಕ್ಸ್ ಕೊಡ್ನೂರುಂಟು ಕಾದರ್ಚುಂಟು. GST ತೆರಿಗೆಯನ್ನು ಹಾಕುವ ಮೂಲಕ ಜನಸಾಮಾನ್ಯರಿಗೆ ಅವರು ದುಡಿಯುವಂತಹ ಮತ್ತು ಬೆವರು ಸುರಿಸುವಂತಹ ದುಡ್ಡಿನಲ್ಲಿ ತಮ್ಮ ಸರ್ಕಾರವನ್ನು ಇವತ್ತು ನಡೆಸಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದೆ. ಸಮರ್ಥವಾದ ಆರ್ಥಿಕ ನೀತಿ ಇಟ್ಟುಕೊಂಡು ಸಂಪನ್ಮೂಲ ಕೇಂದ್ರೀಕರಿಗೊಳಿಸಿ ಜನರಿಗೆ ಬೇಕಾಗುವಂತ ಯೋಜನೆ ಮತ್ತು ಜನರ ಸ್ವಾವಲಂಬನೆ ಮತ್ತು ನೆಮ್ಮದಿಯ ಬದುಕಿಗೆ ಬೇಕಾಗುವಂತ ಕಾರ್ಯಕ್ರಮ ಕೊಡುವ ಬದಲು ಕಳೆದ 8 ವರ್ಷಗಳಿಂದ ಜನಸಾಮಾನ್ಯರಿಗೆ ಬೇಕಾಗುವಂತ ಯಾವುದೇ ಒಂದು ಯೋಜನೆ ರೂಪಿಸದೆ ತಪ್ಪು ಆರ್ಥಿಕ ನೀತಿ ಮತ್ತು ತಪ್ಪು ಸಾಮಾಜಿಕ ನೀತಿಯಿಂದಾಗಿ ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ತಳಮಟ್ಟಕ್ಕೆ ಇವತ್ತು ತಂದು ಇದೀಗ ಇವರ ಸರ್ಕಾರ ನಡೆಸಲಿಕ್ಕೆ ಬೇಕಾಗಿ ಜನರ ಕಿಸೆ ಕತ್ತರಿ ಹಾಕುವಂತ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಪಿರಾಕ್ರೆ ಶಾಸಕರಾಯ ಅಭಯಚಂದ್ರ ಜೈನ್, ಶಕುಂತಲಾ ಶೆಟ್ಟಿ, ಐವನ್ ಡಿಸೋಜಾ, ನೇದಕಮಾರಾಯ್ ಮಿಥುನ್ ರೈ, ಸದಾಶಿವ ಉಲ್ಲಾಳ್, TK ಸುಧೀರ್, ಶಶಿಧರ್ ಹೆಗ್ಡೆ, ಸಾಹುಲ್ ಹಮೀದ್ ಇಂಗ ಸುದ್ದಿಗೋಷ್ಠಿಲಿన్నారు. ಸೊರಪನಿ ನಲ್ಲೆದು ಗೇಟಿಂಗ್ ಎಲ್ಲರೂ ಚೊಲ್ಲೆದು ಮಕ್ಕಳು ಪಡಿಪಾಟ್ರೆ ಟೀಚರ್ ಸೊರಪನಿ ಉಂಟು. ಅಂಗನಿತಿಕ ಮುತ್ತುಗು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಹಳೆಕೋಟೆರೆ ಸೈಯದ್ ಮದನಿ ಸ್ಕೂಲು 33 ವರ್ಷ ಮೇನಟ್ಟಿರ್ತಂದು ಅರುಣಾಕ್ಷಿ ಟೀಚರ್ ಐಮ ಇಪ್ಪ ರಿಟೈರ್ಡ್ ಆಯ್ರು. ಐಮಗೆ ಚಮ್ಮನ ಆಗಿತ್ತು ಐಮರೆ ಸೊರಪನಿರೆ ನೆನಪಾಕ್ರವ್ರು ಲೇಸ್ ಸ್ಕೂಲು ನಡೆದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲು ನಡ್ಕರಿದಾಯೆ ಹಳೆಕೋಟೆಲುಲ್ಲೆ ಸೈಯದ್ ಮದನಿ ಸ್ಕೂಲು 33 ವರ್ಷ ಮೇನತ್ತಿಡ್ತೆ ಸರ್ಕಾರದ ನಿಯಮ ಪೋಲೆ ಸೊರಪನಿಗೆ ಅಕೇರೆ ಹಾಕಿ ಟೀಚರ್ ಅರುಣಾಕ್ಷಿಗೆ ಚಮ್ಮನ ಪಿನ್ನ ವನ ಮಹೋತ್ಸವ ಲೇಸ್ ನಡೆದು ಉಳ್ಳಾಲ ನಗರಸಭೆ ಸುರುತೆ ಅಧಿಕಾರಿ ವಿದ್ಯಾಕಾಲೆ ಲೇಸ್ಗೆ ತೊಡಕ ಕೊಟ್ಟಿತ್ತು. ಅದರ ಪಿನ್ನ ಐಮ ಮುಂಡಿತ್ತು ಟೀಚರ್ ಅರುಣಾಕ್ಷಿ ಏದೋರ್ ಸ್ವಾರ್ಥ ಇಲ್ಲ ಅಂಟು ಸ್ಕೂಲು ಮೇನತ್ ಹಾಕಿದ್ದು ಅದೇ ಥರಮ ಮಕ್ಕಳಿಗೆ ಪಡಿಪು ಕೊಡ್ತರು. ಐಮರಟ್ಟು ಪಡಿಚ ಮಕ್ಕ ಇಂಡು ಬೆಲೆ ಬೆಲೆ ಸೊರಪನಿಲು ಬೆಲೆ ಬೆಲೆ ಆಲೈಟು ಮುಲ್ಲೆದು ಚಮ್ಮೆ ಕುಸಿರೆ ಬಿಸ ಅಂಟು ಚಂತು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ನಮ್ಮ ಅರುಣಾಕ್ಷಿ ಮೇಡಮ್ ಅವ್ರ ಬಗ್ಗೆ ಕೇಳಿ ಬಹಳ ಹೆಮ್ಮೆ ಆಯಿತು. 33 ವರ್ಷಗಳ ಸುದೀರ್ಘ ಒಂದು ವೃತ್ತಿ ಜೀವನವನ್ನು ನಡೆಸಿ ಅವರು ಈಗ ನಿವೃತ್ತಿ ಕಡೆ ಹೋಗ್ತಾ ಇದ್ದಾರೆ. ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೇಳಿ ಕೂಡ ಹೆಮ್ಮೆ ಆಯಿತು. ನಿಸ್ವಾರ್ಥತೆಯಿಂದ ಸುದೀರ್ಘವಾಗಿ 33 ವರ್ಷಗಳ ಕಾಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಎಷ್ಟೋ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ ಆಗಿರ್ತಾರೆ. ಇದರ ಫಲವಾಗಿ ದೇವರು ಅವರ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣವನ್ನು ಕೊಟ್ಟು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ತಿಳಿದು ತುಂಬ ಹೆಮ್ಮೆ ಆಯಿತು. ಆದ್ದರಿಂದ ಮೇಡಮ್ ಅವ್ರಿಗೆ ನಾನು ನಿಮ್ಮ ನಿವೃತ್ತಿ ಜೀವನ ಹೀಗೆ ಸುಂದರವಾಗಿ ಸುಖಮಯವಾಗಿ ದೇವರು ಆರೋಗ್ಯವನ್ನು ನೀಡಿ ನಿಮಗೆ ಏನೇನು ಈಗ ವೃತ್ತಿ ಜೀವನದಲ್ಲಿದ್ದಾಗ ಅನೇಕ ಕೆಲಸಗಳನ್ನು ನಿಮಗೆ ಮಾಡ್ಕೊಳ್ಳಿಕ್ಕೆ ಆಗಿರೋದಿಲ್ಲ, ಪ್ರವಾಸ ಮಾಡೋದಿರ್ಬೋದು, ಏನಾದರೂ ಇರ್ಬೋದು, ಅದನ್ನೆಲ್ಲ ನೆರವೇರಿಸ್ಕೊಡ್ಲಿ, ನಿಮ್ಮ ಮನಸ್ಸಲ್ಲಿರೋದೆಲ್ಲ ನಡೀಲಿ ಅಂತ ಹಾರೈಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಚಮ್ಮನ ಇರ್ತೆ ಅರುಣಾಕ್ಷಿ ಮುಂಡಿತ್ತು ನಕ್ಕು ಚೋರು ತನ್ನೆ ಈ ಸಂಸ್ಥೆ ನಕ್ಕು ದೇವಸ್ಥಾನ ಇನ್ನೆ ಪೋಲೆ 33 ವರ್ಷ ನಕ್ಕು 34 ಪೋಲೆ ಕಲ್ನಿ ಪೋಯಿರು. ಇದಕ್ಕೆ ಕೈ ಸೇರ್ಪಾಟಿ ಎಲ್ಲರಿಗೂ ನನ್ನಿ ಚಂತು. 33 ವರ್ಷ 33 ದಿನದಂತೆ ಕಳೆದು ಹೋಗ ಹಾಗಾಯಿತು. ಮಕ್ಕಳೊಂದಿಗೆ ಇದ್ದು ಮನೆಯ ಚಿಂತೆ ಮರೆತು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಳೆಯುವ ದಿನ ಇನ್ನಿಲ್ಲವಲ್ಲ. ಈ ಶಾಲೆ ನನ್ನ ಪಾಲಿಗೆ ದೇವಾಲಯ ಇದ್ದ ಹಾಗೆ, ನನ್ನ ಜೀವನಕ್ಕೆ ದಾರಿದೀಪವಾಗಿದೆ. ನನ್ನನ್ನು ಕರೆದು ಶಿಕ್ಷಕ ವೃತ್ತಿಯನ್ನು ನೀಡಿದ ಆ ಪುಣ್ಯಾತ್ಮರು ಈಗ ಇಲ್ಲದಿದ್ದರೂ ಅವರ ನೆನಪು ಸದಾ ನನ್ನಲ್ಲಿ ಇದೆ. ಅವರ ಆತ್ಮಕ್ಕೆ ಪರಮಾತ್ಮನು ಸದ್ಗತಿಯನ್ನು ನೀಡಲಿ ಎಂದು ಬೇಡುವೆನು. ಅದೇ ರೀತಿ ನಾನು ಈ ಶಾಲೆಗೆ ಕರ್ತವ್ಯಕ್ಕೆ ಸೇರಿದ ದಿನದಿಂದ
ಇದುವರೆಗೆ ನನ್ನ ಶಾಲಾ ಕೆಲಸದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿ ನನ್ನ ದುಃಖಕ್ಕೆ ನೆರವು ನೀಡಿದವರು ನನ್ನ ಕಿರಿಯ ತಮ್ಮನಂತೆ ಇದ್ದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಅದೇನೇ ಇರಲಿ, ನನ್ನಿಂದ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪಾಗಿದ್ದರೆ ಅದನ್ನು ಕ್ಷಮಿಸಿ ನನ್ನನ್ನು ಸಂತೋಷದಿಂದ ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸರು. ಇನ್ನಾರ್ತಿಗೆ ನಗರಸಭೆ ಸದಸ್ಯೆ ಜರೀನಾ ರೌಫ್, ಉಳ್ಳಾಲ ಸೈಯದ್ ಮದನಿ ದರ್ಗತಿ ಸುರೂತ್ಯ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ, ಚಾರಿಟೇಬಲ್ ಟ್ರಸ್ಟ್ ಜಂಡಾಮತೆ ತಲೆಮುಪ್ಪ ಮುಸ್ತಫಾ ಅಬ್ದುಲ್ಲಾ, ಇಬ್ರಾಹಿಂ ಕಕ್ಕೆತೋಟ, ಉಳ್ಳಾಲ ಪುರಸಭೆ ಪಿರಾಕ್ರ ಸದಸ್ಯ ಎ ಫಾರೂಕ್ UH, ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ಲೆ ಬೆಲೆ ಮಾಸ್ಟರ್ MH ಮಲಾರ್, BRP ಸುಷ್ಮಾ, CRP ಹರೀಶ್ ಪಿನ್ನೆ ಮೋಹನ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯ ಎ ಹಸೈನಾರ್ UH, ಹಳೆಕೋಟೆ ಸ್ಕೂಲ್ಲೆ ಕಮಿಟಿ ಜಂಡಾಮತ್ತೆ ತಲೆಮುಪ್ಪ UN ಇಬ್ರಾಹಿಂ, ಸಂಚಾಲಕ MH ಇಬ್ರಾಹಿಂ, ಖಜಾಂಜಿ ಅಬ್ದುಲ್ ಕರೀಂ, ನೇದಕಮಾರ ಝೈನುದ್ದೀನ್, ಅಲ್ತಾಫ್ UH, ಪಿರಾಕ್ರೆ ಮಾಸ್ಟರ್ ಮೊಹಮ್ಮದ್ ತುಂಬೆ ಇಂಗ ಮೇಲ್ತೆನಲಿಂದಾರ್. ಸ್ಕೂಲ್ಲೆ ಬೆಲೆ ಮಾಸ್ಟರ್ KMK ಮಂಜನಾಡಿ ಸುರೂತ್ಯ ಪಲ್ಕ ಮುಂಡಿತ್ತು. ಟೀಚರ್ ಸ್ವಪ್ನ ನನ್ನಿ ಚೊಂತು, ಸ್ಕೂಲ್ಲೆ ಮಕ್ಕ ಅಫ್ರೀನಾ GH ಪಿನ್ನೆ ನೈಮ ಲೇಸ್ ನಡಪಾಟಿಯರು. ಲಯನ್ಸ್ ಕ್ಲಬ್ ಚೊಲ್ರೆ ಅವ್ರ ಸಂಘಟನೆ ಇಡೀ ದುನಿಯಾವಲ್ಲೇ ಉಂಡು. ಅಂಗನಿದ್ದಕ್ಕೆ ಒಂದು ಬೇರೆ ಬೇರೆ ರಾಯತ್ತಲು ಇಂಡಿಯತ್ತಲು ಲಯನ್ಸ್ ಕ್ಲಬ್ ಚೊಲ್ರೆ ಸಂಘಟನೆ ಉಂಡು. ಈ ಸಂಘಟನೆಲುಲ್ಲೆಂಗ್ ಅಂಗಲ್ದೇ ಆಯವರು ಗೌರವ ಉಂಡು. ಅಂಗನಿದ್ದಕ್ಕೆ ಮತ್ತು ಮಂಗಳದೇವಿ ಲಯನ್ಸ್ ಕ್ಲಬ್ ತಲೆಮೂಪ ಆಯ್ತು ಅನಿಲ್ ದಾಸ್ ಇಯಲು ಅಯಲು ಜಬಾದಾರಿ ಎಡ್ಕರವರು ಲೇಸ್ ನಡೆದು. ದಾಸ್ ಫೆಸಿಲಿಟೀಸ್ ಸುಗ್ಗಿ ಚಿಟ್ಸ್ ಇದರ ತಲೆಮೂಪ ಲಯನ್ ಅನಿಲ್ ದಾಸ್ ಇಯಲು ಮಂಗಳದೇವಿ ಲಯನ್ಸ್ ಕ್ಲಬ್ ಜಂಡಾಮತಿ ಇರೆಜ್ಜಂಡು 23ನೇ ವರ್ಷത്തെ ತಲೆಮೂಪ ನೆಲೆಲು ಅಯಲ್ಲಿ ಜಬಾದಾರಿ ಎಡ್ಕರಿಲೇಸ್ ಮೈಕಾಲ್ತೆ ಮಲ್ಲಿಕಟ್ಟೆಲುಲ್ಲೆ ಲಯನ್ಸ್ ಕ್ಲಬ್ಲೆ ಕಟ್ವಾನತ್ತು ನಡೆದು. ದಾಸ್ ಫೆಸಿಲಿಟೀಸ್ ಸುಗ್ಗಿ ಚಿಟ್ಸ್ ಸಂಸ್ಥೆದ ಅಧ್ಯಕ್ಷರು ಉದ್ಯಮಿ ಲಯನ್ ಅನಿಲ್ ದಾಸ್ ಕುಡ್ಲ ಮಂಗಳದೇವಿ ಲಯನ್ಸ್ ಕ್ಲಬ್ದ 2022-23 ಸಾಲದ ಅಧ್ಯಕ್ಷರಾದ ಅಧಿಕಾರ ವಹಿಸೊಂದೇರು. ಜಬಾದಾರಿ ಎಟ್ಟೆ ಕೊಸಿಲು ಸೇವೆರ ರೂಪത്തിൽ പോന്നാർ ആൽമാർക്ക് ಮೊದಲನೇ സഹായ ഒതിയാക്കിത്ത്. പോന്നാർ ആൽമാരെ ലയൻസ് ക്ലബ്ബ് പുതിയ സദസ്യമായിട്ട് ಸೇರ್ಪಾಟಿಯಾರು. ಅಲ್ಲಾಂಟು ಇತ್ತರೆ ಬೆಲೆ ಸ್ಥಾನಕ್ಕೆ ಬರೋಗಾಯ್ತು ಮೇನಟೆಡ್ತೆ ಅಬ್ಬ ಉಮ್ಮಗು ಲೇಸಲಿ ಚಮ್ಮನಾಕಿತ್ತು ಅಂಗಲೆ ಮೇನತ್ರೆ ನೆನಪಾಕಿದ್ದು ಕೊಂಡಾಡಿತ್ತು. ಲಯನ್ಸ್ ಜಿಲ್ಲೆ 310D ಇದರ ಸುರೂತೆ ಜಂಡಾಮತೆ ರಾಜ್ಯಪಾಲ ಲಯನ್ MJF ಮೆಲ್ವಿನ್ ಡಿಸೋಜ ಪುದಿಯ ತಲೆಮೂಪ ಪಿನ್ನೆ ಪದಾಧಿಕಾರಿಗೂ ಜಬಾದಾರಿ ಉಪ್ಪಾಟಿತ್ತು. ಕಾರ್ಯದರ್ಶಿ ಆಯಿತು ಲಯನ್ ಮಲ್ಲಿಕಾ ಆಲ್ವಾ, ಖಜಾಂಜಿ ಆಯಿತು ಲಯನ್ ಸ್ಮಿತಾ ಗೋಮ್ಸ್ ಪಿನ್ನೆ ಪದಾಧಿಕಾರಿಗ ಜಬಾದಾರಿ ಎಡ್ತೊಂಡರು. ಲಯನ್ ರಾಮ್ ಮೋಹನ್ ಆಳ್ವಾ ಪಿನ್ನೆ ಲಯನ್ ಸುರೇಶ್ ಇಂಗಿನಾರ್. ಉಳ್ಳಾಲ ಪಿನ್ನೆ ಸೋಮೇಶ್ವರത്തിൽ ಕಡಲು ಪೆರ್ಚಿಗೆಟ್ರ ಬಿಸ ಎಲ್ಲರೂ ಗುಂತೆ ಉಂಡು ಮಳೆಗಾಲ ತೆಗೆದು ಪೆರ್ಚಿಗೆಟ್ಟದು ಯಾರಮೇ ಇಕ್ಕರು ಉಡೆಗೆ ಶಾಸಕ ಸಚಿವರಂಗ ಬಂದು போயிறாரு. ಇಪ್ಪರ್ತಿಗೆ ನಂಗಲೆ ರಾಜ್ಯത്തെ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಂತು போயிರು. ಅಂಗನೇಕ ಮತ್ತುಗು ವಿಧಾನ ಪರಿಷತ್ರೆ ಎದುರು ಪಕ್ಷತೆ ಮೂಪಾಯೆ BK ಹರಿಪ್ರಸಾದ್ ಉಡೆಗೆ ಬಂತು ಕಡಲು ನೋಕಿದ್ದು ಆಲ್ಮರಟ್ಟು ಮುಂಡೀರು. ಉಳ್ಳಾಲ ಪಿನ್ನೆ ಸೋಮೇಶ್ವರത്തിൽ ಕಡಲು ಪೆರ್ಚಿಗೆಟ್ಟು ಉಂಡು. ಕೋಟೆಪುರ ಪಿನ್ನೆ ಮೊಗವೀರ ಪಟ್ಟಣത്തിൽ ಬರ್ಮು ಪಿನ್ನೆ ರೀಫ್ ಇಡ್ರ ಸೊರಪನಿ ನಡ್ಡೆ ಪಿನ್ನೆ ಸೋಮೇಶ್ವರತೆ ಉಚ್ಚಿಲ ಬಟ್ಟಂಪಾಡಿಲು ಕಡಲೆ ಅಬ್ಬರ ತೊಡങ്ങിರು. ಉಡೆಗೆ ಈ ಆಂಡು ಸಚಿವ ಶಾಸಕ ಅಧಿಕಾರಿಗ ಬಂತು ನೋಕಿದ್ದು ಪೋಯಿಂಟುಳ್ಳರು. ಕಳೆದ ವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಂತು ಪೋಯಿರು. 6 ಬಂದೆಂಗೆ ಮೆಂದಾಕ್ರೆ ಕಡಲ್ ಗುಂತಾವುಲಲ್ಲಿ ಕಡಲ ಎದುರುಗೂ 6 ಮಿಲ್ಲೆ ಇದೆಲ್ಲ ನಡೆದು ಒಂದು ವಾರ ಆಯ ಪಿನ್ನೆ ವಿಧಾನ ಪರಿಷತ್ತರೆ ಎದುರು ಪಕ್ಷತೆ ತಲೆಮೂಪ BK ಹರಿಪ್ರಸಾದ್ ಉಳ್ಳಾಲ ಪಿನ್ನೆ ಸೋಮೇಶ್ವರ ಬಟ್ಟಂಪಾಡಿಗೆ ಬಂದಂದು. ಅದರ ಪಿನ್ನೆ ಇಲ್ಲಿ ಮುಂಡಿತ್ತು. ಕರಾವಳಿ ಭಾಗದಲ್ಲಿ ಕಡಲೆ ಸಮಸ್ಯೆ ಪುದಿಯದಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಡಲೆ ಸಮಸ್ಯೆ ಬರಾತ പോലെ എല്ലാ ವರ್ಷ ಸೊರಪನಿ ನಡ್ನೊಂಟಿಂತು. ಆಯಂಗೆ 20 BJP ಸರ್ಕಾರಕ್ಕೆ ಪುರ್ಸತ್ತಿಲ್ಲ. ADB ಕಾಮಗಾರಿ ನೋಕುಂಬುದು ಭಾರಿ ಬೆಲೆಯ ಮಟ್ರೆ ಗೋಲ್ಮಾಲ್ ನಡ್ನೆ ಫಲ ಕಾಂಡು ಈ ವಿಷಯದಲ್ಲಿ ಎಲ್ಲ ನೆಲೆಯಲ್ಲಿ ತನಿಖೆ ಆವನುಂಟು ಅಲ್ಚೊಂತು. ಮಳೆ ಮತ್ತು ಪ್ರವಾಹ ಮತ್ತು ನೆರೆ ಹೊಸ ವಿಚಾರ ಅಲ್ಲ. ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಜನರ ಪಾಡಿಗೆ ಜನರನ್ನು ಬಿಟ್ಟಾಗ ಈ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸಬೇಕಾಗುತ್ತೆ.
ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು, ತಡೆಗೋಡೆಗಳನ್ನು ಅಥವಾ ಸಮುದ್ರದ ಅಲೆಗಳನ್ನು ಹೊಡೆತವನ್ನು ತಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು. ಇದು ಪ್ರತಿ ವರ್ಷ ಬರ್ತಕ್ಕಂಥ ಈ ಒಂದು ನೆರೆ, ಇದಕ್ಕೆ ಮೇಂಟೆನೆನ್ಸ್ ಕಾರ್ಯಕ್ರಮವೂ ಸಹ ಭಾಳ ಮುಖ್ಯ. ಕೇವಲ ಕೆಲಸ ಮಾಡಿದ್ರೆ ಆಗೋದಿಲ್ಲ, ಪ್ರತಿ ವರ್ಷವೂ ಸಹ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದಾಗ ಮಾತ್ರ ಈ ಒಂದು ನೆರೆ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಕಡಲ್ ಕೊರೆತವನ್ನು ತಡಿಲಿಕ್ಕೆ ಕ್ರಮ ತೆಗೆದುಕೊಳ್ಬೋದು. ಆದರೆ ಸರ್ಕಾರ ಅದಕ್ಕೆ ಪುರ್ಸೊತ್ತೇ ಇಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಈಗಾಗಲೇ ನಾನು ಸೂರತ್ಕಲ್ ಕ್ಷೇತ್ರದಲ್ಲೂ ಸಹ ನೋಡ್ಕೊಂಡು ಬಂದೆ, ಉಳ್ಳಾಳದಲ್ಲೂ ಸಹ ಭಾಳಷ್ಟು ಜನ ಬಂದು ಭೇಟಿ ಮಾಡಿದ್ರು. ಆಗಿರ್ತಕ್ಕಂಥ ಕಡಲ್ ಕೊರೆತ ಮತ್ತು ಮನೆಗಳ ಭಾಳಷ್ಟು ನಷ್ಟ ಆಗಿದೆ. ಈ ಒಂದು ಮಳೆ ಮತ್ತು ಈ ನೆರೆಯಲ್ಲಿ ಸಾಕಷ್ಟು ಮನೆಗಳು ಕಳ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ. ತಕ್ಷಣ ಅವರಿಗೆ ಪರಿಹಾರವನ್ನು ಕೊಡಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥವರು SDF ಮತ್ತು NDRF ಅಲ್ಲಿ ಬರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಜೀವನ ಸಾಗಿಸ್ಲಿಕ್ಕೆ ಮಾತ್ರ. ಮತ್ತು ಮನೆ ಮತ್ತು ಆಸ್ತಿಯನ್ನು ಕಳ್ಕೊಂಡವ್ರಿಗೆ ಪುನರ್ವಸತಿ ಮಾಡಲಿಕ್ಕೋಸ್ಕರ ಸರ್ಕಾರ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು ಈಗಾಗಲೇ ಬಂದು ಹೋಗಿದ್ದಾರೆ, ಆದ್ರೂ ಸಹ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿಲ್ಲ. ಆದಷ್ಟು ಬೇಗ ನೊಂದವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಅವ್ರಿಗೆ ಅಶೋಕ್ನವ್ರಿಗೆ ಕಡಲ್ ಕೊರೆತ, ಕಡಲ್ ಏನು ಅನ್ನೋದು ಗೊತ್ತಿದ್ರೆ ಪರವಾಗಿಲ್ಲ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಕೆರೆ ಮತ್ತು ಕಾಲುವೆಗಳನ್ನು, ಜಾಗಗಳನ್ನೆಲ್ಲ ಕಬ್ಜಾ ಮಾಡಿ ಅದನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲೇ ನದಿ ಹರಿಯೋಂಗೆ ಮಾಡಿರ್ತಕ್ಕಂಥವ್ರಿಗೆ ಸಮುದ್ರದ ಬಗ್ಗೆ ಏನು ಗೊತ್ತಾಗುತ್ತೆ? ಆದ್ದರಿಂದ 60 ವರ್ಷ ನಾವು ಏನು ಮಾಡಿದ್ದೀವಿ ಅನ್ನೋದು ಅದು ಆ ನಂತರ ಪ್ರಶ್ನೆ. ಈ ನೇರದಲ್ಲಿ ಶಾಸಕ UT ಖಾದರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಸ್ಯ ಉಳ್ಳಾಲ್, ಜಿಲ್ಲೆಯ ಕಾಂಗ್ರೆಸ್ ಸದಸ್ಯ ಸುರೇಶ್ ಭಟ್ನಗರ, ಕೊಣಜ ಗ್ರಾಮ ಪಂಚಾಯತ್ ಸದಸ್ಯ ದೇವಣ್ಣ ಶೆಟ್ಟಿ, ಪಿರಾಕ್ರೆ ತಲೆಮುಪ್ಪ ನಜರ್ಸಾ ಪಟ್ಟೂರಿ, ಅಚ್ಯುತ ಗಟ್ಟಿ, ಉಳ್ಳಾಲ ನಗರಸಭೆ ಸದಸ್ಯ ಬಾಜಿಲ್ ಡಿಸೋಜ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕತೆ ಉಳ್ಳಾಲ್ತೆ ತಲೆಮುಪ್ಪ ಆಲ್ವಿನ್ ಡಿಸೋಜ, ತಾಲೂಕು ಪಂಚಾಯತ್ ಪಿರಾಕ್ರೆ ಸದಸ್ಯ ಸುರೇಖಾ ಚಂದ್ರಾಸ್, ಇರಾ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ರಜಾಕ್ ಕುಕ್ಕಾಜೆ, ಮೇಧಾ ಕಮಾರೈ ದೀಪಕ್ ಪಿಲಾರ್, ದೇವಕಿ ಉಳ್ಳಾಲ್, ಚಂದ್ರಿಕಾ ರೈ, ಹಮೀದ್ ಹಸನ್ ಮಾಡೂರು, ಸಲಾಮುಚ್ಚಿಲ್ ಇಂಗ ಹರಿಪ್ರಸಾದ್ ರೊಟ್ಟಿಗಿನ್ನರ್. ಎಲ್ಲರಿಗೂ ಸ್ವಂತ ಅವರು ಅವಬೇನು ಚೊಲ್ಲೆದು ஒரு கினாவைத்திக்குரு ಆಗ ಪಾವತೆಂಗೆ ಸ್ವಂತ ಅವ ಕೆಟ್ಟುಬಾಟ್ರವರು ತಾಕತ್ತಿಕ್ಕಿಲ್ಲ ಅಂಗನಿತಿಕ್ಕೂ ಬೇರೆ ಬೇರೆ ಸಂಘಟನೆ ರಂಗ ಅವ ಕೆಟ್ಟಿ ಕೊಡ್ತೊಂಟೇ ಉಳ್ಳಾರು. ಇದೇ ಪೊಲೆಮೆ 300 ಗ್ರಾಮದಲ್ಲಿ ஒரு ಅವ ತಯಾರುಂಟುಂಡು. ಇದು ಟಿಪ್ಪು ಸುಲ್ತಾನ್ ಅಭಿಮಾನಿಮಾರೆ ಮಹಾವೇದಿಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯ ತರಫಲು ಕೆಟ್ಟುಪಾಟಿ ಕೊಡ್ತಿದ್ದು. ಈ ಯಾವತ್ತೂ ಎಂದ್ರೆಲ್ಲ ಉಂಡು ಇದು ಎಪ್ಪ ಒಕ್ಕೊಲ ಅವ್ರು ಚಂದು ನೋಕಿ ಬರ ಈ ಸುದ್ದಿರಿ ಸ್ವಂತ ಅವ ಬೇನು ಚೊಲ್ಲರು ಇದು ಎಲ್ಲರದು ஒரு கினாவைத்திக்குರು ಆಯಂಗೆ ಎಲ್ಲ ತುಲುಗು ಬೆಲೆ ಯಾರಾಯದಲು ಇಂಡತ್ತೆ ನಾಲ್ ಅವ ಕೆಟ್ಟುಪಾಟದು ಕುಸಾಲೆ ಬಿಸೆ ಅಲ್ಲ. ಜಲ್ಲಿ ಕಲ್ಲು ಸಿಮೆಂಟ್ ಸರಲ್ ಇದೆಲ್ಲ ಇಕ್ಕಟ್ಟು ಆರ್ಗುಂಬೆನದೆ ಪೊಯ್ಯಗು ಮಿಂಡು 1000 ಕನಕಲ್ಲಿ ಬೆಲೆ ಚೊಲ್ಲುರಾರು. ಸ್ವರ್ತಂಕುಂ ಸಂಬಳ ಯಾರಾಯಿರು. ಇದೇ ಕಾರಣത്തിൽ 300 ಗ್ರಾಮತೆ ಅವರು ಪಾವತೆ ಕುಟುಂಬ ಚೆರಿಯವರು ಚೆತ್ತೆರೆ ಅವತುಲು 4 ಕಲ್ഞ്ഞೊಂಟಿಂತು. ಮಳೆಗಾಲத்துக்கு ಈ ಚೆತ್ತೆರೆ ಉಲ್ಗ ತನ್ನಿ ಒಲ್ಗೆಂಗು ಬೇರೆ ನಾಲ್ ಅವತ್ತೆ ಪತ್ರೆ ಕಾಂಟಿ ಯಾರ ಬೇಲು ಉಲ್ಗ ಬಂದೊಂಟಿಂತು. ಅತ್ತರ ಮಾತ್ರ ಅಲ್ಲ ಅಂಟು ಈಯವ ಇಂಡಾ ನಾಲೆಮ ಮಣ್ಣು ಮುಖವು ತಯಾರಾಯ್ತಿಂತು. ಇದರ ನೋಕೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ಜಿಲ್ಲೆಯ ತಲೆಮೂಪ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ ಇಯಲ್ಲಿ ಕಲ್ಬು ಪೊಟ್ಟಗು ಮಾತ್ರ ಬಾಕಿ. ಕೈಲಿ ಪೈಸೆ ಇಲ್ಲೆಂಗುಂ ಎನಿವರ್ತರೆ ಕಷ್ಟ ತೀರ್ಕೋನು ಚೊಲ್ಲುರೆ ಬಿಯಾರತ್ತಲು ಇಕ್ರಿ ಶಾಫಿ ಪಾವತ್ತೆ ಕುಟುಂಬ ಚಂದತ್ತೆಯವರ ಔತುಲು 4 ಕಲಿಯನೂ ಚೊಲ್ಲುರೆ ಆಲ್ಚನಾಕಿತ್ತು. ಆ ನೆಲಲು ಸ್ವರಪನಿ ಎಡ್ಕೋ ತೊಡಗಿತ್ತು. ಪೈಸೆ ಇನ್ನಂಗ ಇಲ್ಲಾತಂಗ ಇಂಗನೆ ಎಲ್ಲಾರಟ್ಟು ಆರೆಮ ಸುಖತ್ತು ಬೆನ್ಮಾಯಿತ್ತು. ಪೈಸದು ಕೈ ನೀಟಿತ್ತು. അങ്ങനെ ಅವರು ಪಾವತ್ತೆ ಔತೆ ಕಿನಾವರಿ ತೀರ್ಕೋಗಾಯಿಟ್ಟು ಇಸ್ಮಾಯಿಲ್ 4 ವರ್ಷത്തിൽ ഓടി കളിച്ചിരു. അത് ഏത് ഇന്നെങ്കും ഇപ്പം എല്ലാ മറന്നರು എന്തെങ്കിലും ചൊന്നെങ്കിൽ ಟಿಪ್ಪು ಸುಲ್ತಾನ್ರೆ പേരിൽ ಸಂಘಟನೆ ಅವ ತಯಾರಾಯಿರು. ಟಿಪ್ಪು ಅವ ಇಪ್ಪ ಒಕ್ಕೊಲ್ಗು ಮಾತ್ರ ಬಾಕಿ. ಈ ಸೊರತೀನೆಂಗ್ ಟಿಪ್ಪುರೆ ಪೇರು 300 ಗ್ರಾಮತೆ ಅವರು ರಾಯತ್ತೆ ಔತುಲು ಅಲಿಯೋಗಾವಂಟು ಒಲಿಯಿರು. അങ്ങനെ ಶಾಫಿರೆವರು ಔತ್ತೆ ಕಿನಾವು ತೀರ್ತೆ ಕೊಸಿ ಕಾಣೋಕೆ ಸಾಧ್ಯ ಅವರು. ಇತ್ತರ ನಾಲ್ ಓಡಿ ಕಲ್ಚದು ಅಚೇರಿ ಅವರು ಕಲ್ಬುಲಿನ್ನೆ ದಿನ ಕಲಿಪೊಂಡು ಈ ಅವ ಎಂಗನೆ ಉಂಡು ಒಕ್ಕೊಲೆಪ್ಪ ಅವರು ಈ ವಿಷಯದಲ್ಲಿ ಶಾಫಿ ಅಂದರೆ ಚೊಲ್ಲೂರು ನೋಕಿ ಬರ ಈ ಸುದ್ದಿರಿ. ಎಲ್ಲ ಕೆಲಸ ಮಾಡುವ ಹಿಂದೆ ಒಂದು ಕಾಣದ ಕೈ ಇರುತ್ತದೆ. ಅದೇ ಕಾಣದ ಕೈ ಅಂದ್ರೆ ಅಲ್ಲಾಹ್ ಮಾತ್ರ. ಎಲ್ಲದಕ್ಕೂ ನಮಗೆ ಒಂದು ಅವಕಾಶವನ್ನು ಕೊಡುವುದು ನಮ್ಮ ಅಲ್ಲಾಹ್. ಅದಕ್ಕೆ ನಮಗೆ ಆ ಕೆಲಸಗಳನ್ನು ಮಾಡಲಿಕ್ಕೆ ಕೂಡ ಒಂದು ಶಕ್ತಿ ಅಲ್ಲಾಹನ ಶಕ್ತಿಯಾಗಿರುತ್ತದೆ. ಅದಕ್ಕೆ ನನಗೆ ಸಹಕಾರ ಮಾಡಿದಂಥ ಹಲವಾರು 10 ದಾನಿಗಳು. ನಾವು ಯಾವುದೇ ಒಂದು ಪುಸ್ತಕ ಇಟ್ಕೊಂಡು ಅವರನ್ನು ಡೊನೇಷನ್ಗಾಗಿ ಹೋಗಲಿಲ್ಲ. ನಮ್ಮ ಪರಿಚಯದ ಮುಖಾಂತರ ಅವರನ್ನು ಕೇಳಿದಾಗ ನಮಗೆ ಇದೇ ವೇದಿಕೆಯಲ್ಲಿ ನಮ್ಮ ಇಬ್ರಾಹಿಂ ಲಬೇಕ್ ಅವರು ಕೂಡ ಇದ್ದಾರೆ.
ಯಾಕೆಂದ್ರೆ ಕೇಳಿದಾಗ ನೀವು ಮಾಡಿ ನನ್ನ ಇದ್ದಷ್ಟು ನಾನು ಕೊಡ್ತೇನೆ ಅಂತ ನಮಗೆ ಕೈ ಜೋಡಿಸಿದ ಹಲವಾರು ದಾನಿಗಳಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು ಹಲ್ಲಾನಲ್ಲಿ ಅವರಿಗೆಲ್ಲರಿಗೂ ಅವರ ಕುಟುಂಬಸ್ಥರಿಗೂ ಕೂಡ ಅಲ್ಲಾಹು ದೀರ್ಘಾಯುಸು ಆಯುಷನ್ನು ನೀಡಲಿ. ಅದೇ ರೀತಿ ಮುಂದಿನ ದಿನಗಳು ಅವರು ಇದೇ ರೀತಿ ದಾನ ಮಾಡಿ ಬಡವರ ಕಣ್ಣೀರನ್ನು ಹರಿಸುವ ಒಂದು ಕೆಲಸ ಅವರಿಂದ ಆಗಲಿ ಅಂತ ನಾನು ಅಲ್ಲಾಹನಲ್ಲಿ ದುವಾ ಮಾಡುತ್ತೇನೆ. ಮತ್ತು ಈ ಮನೆಯನ್ನು ನಾವು ಅರ್ಹ ಫಲಾನುಭವಿಗಳಿಗೆ ಬಿಟ್ಟುಕೊಡುವ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕು. ನಮ್ಮ ಇನ್ಶಾ ಅಲ್ಲಾ ಆಗಸ್ಟ್ 7 ತಾರೀಕಿಗೆ ನಾವು ಈ ಮನೆಯನ್ನು ಬಿಟ್ಟುಕೊಡುವ ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದ್ದೇವೆ. ಅದರಲ್ಲಿ ನಮ್ಮ ಆರ್ ಕೆ ಮದನ್ ಹೇಳಿದಾಗೆ ಒಂದು 25 ಅರ್ಹ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ಇದೆ. ಮತ್ತು ನಮ್ಮ ಮಹಿಳಾ ಅಧ್ಯಕ್ಷ ಮತ್ತು ಈ ನಮ್ಮ ಸಂಘಟನೆಗೆ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಸದಸ್ಯರುಗಳಿಗೂ ಪದಾಧಿಕಾರಿಗಳಿಗೂ ಕೂಡ ನಾವು ಆ ದಿವಸ ಆ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಲಿಕ್ಕಿದ್ದೇವೆ. ನಿಮ್ಮ ಎಲ್ಲರ ದುವಾ ನನಗೆ ಇರಲಿ. ಮುಂದಿನ ದಿನಗಳಲ್ಲಿ ನಾನು ಇದೇ ರೀತಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರ ಕಣ್ಣೀರನ್ನು ಒರೆಸುವಂತ ಒಂದು ವ್ಯಕ್ತಿಯಾಗಿ ಸಮಾಜಕ್ಕೆ, ಸಮುದಾಯಕ್ಕೆ, ಈ ದೇಶಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಬರಲು ನಿಮ್ಮೆಲ್ಲರ ದುವಾ ಇರಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಅಸ್ಸಲಾಂ ಅಲೈಕುಂ, ನಮಸ್ಕಾರಗಳು. ಈ ವಾರ್ತೆ ಬೇರೆ ವಾರ್ತೆ ಉಡೆಗ್ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇರತ್ತು ನಿಂಗಲೆ ಮುನ್ನಲ್ ಬಂಡ ಅತ್ತರ್ತೋಲು ನೋಕೊಂಡಿಕ್ಕವರು ನಂಗಲೆ ನಿಂಗಲೆ ಪಿಸತೆ ಚಾನಲ್ ಪೊಸಕುರಲ್.